ಕೊರೋನಾ ತುರ್ತು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವಿಧಿಸಿರುವ ಲಾಕ್ಡೌನ್ನಿಂದಾಗಿ ಕೆಲ ಯಕ್ಷಗಾನ ಕಲಾವಿದರು ಕ್ರಿಯಾಶೀಲ ಚಟುವಟಿಕೆಗಳಿಂದ ಸಮಯ ಕಳೀತಾ ಇದ್ರೆ ಇನ್ನೂ ಕೆಲವರು ತುತ್ತಿನ ಊಟಕ್ಕಾಗಿ ಪರ್ಯಾಯ ಕೆಲಸ ಹುಡುಕಿಕೊಂಡಿದ್ದಾರೆ. ಬಡಗುತಿಟ್ಟಿನ ಹೆಸರಾಂತ ಕಲಾವಿದ ಉಪ್ಪುಂದ ಶ್ರೀಧರ್ ಗಾಣಿಕ ಪ್ರಸ್ತುತ ಮಾರನಕಟ್ಟೆ ಮೇಳದ ಪ್ರಧಾನ ಸ್ತ್ರೀ ವೇಷಧಾರೆ. ಶ್ರೀದೇವಿ ಮಹಾತ್ಮೆಯಲ್ಲಿ ದೇವಿಯಾಗಿ ಅಬ್ಬರಿಸಿ ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡುವ ಶ್ರೀಧರ್ ಗಾಣಿಕ ಇದೀಗ ಕೊರೋನಾ ಮಹಾಮಾರಿ ಸಂಹಾರಕ್ಕಾಗಿ ಪಣ ತೊಟ್ಟಿದ್ದಾರೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಯಕ್ಷಗಾನ ಹರಕೆ ಬಯಲಾಟಕ್ಕೆ ಬ್ರೇಕ್ ಬಿದ್ದ ಪರಿಣಾಮ ಇದೀಗ ಮನೆಯಲ್ಲೇ ಕೂತು ವೈದ್ಯಕೀಯ ಸೇವೆಗೆ ಅಗತ್ಯವಿರುವ ಮುಖಗವಸು ಹಾಗೂ ಶೂ ಕವರ್ ಅನ್ನ ಹೊಲಿಯುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉಪ್ಪುಂದ ಆಸುಪಾಸಿನ ಊರುಗಳ ಹಲವು ಕಲಾವಿದರು ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಿಜೂರು, ಉಪ್ಪುಂದ, ನಾಯಕನಕಟ್ಟೆ ಪರಿಸರದ 13 ಕಲಾವಿದರು ಯಕ್ಷಗಾನದ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದಾರೆ. ಅಲ್ಲದೆ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಕಲಾ ಟ್ರಸ್ಟ್ ಉಪ್ಪುಂದ ಶ್ರೀಧರ್ ಗಾಣಿಕ ಅವರ ಮುಂದಾಳತ್ವದಲ್ಲಿ ನಡೆಯುತ್ತಿದೆ. ಬಡತನದಲ್ಲೇ ಹುಟ್ಟಿ ಬೆಳೆದ ಉಪ್ಪುಂದ ಶ್ರೀಧರ್ ಗಾಣಿಕ ಅವರು ಪ್ರಾರಂಭದಲ್ಲಿ ಸ್ಥಳೀಯವಾಗಿ ಯಕ್ಷವಾಹಿನಿ ಸಂಘವನ್ನ ಸ್ಥಾಪಿಸಿಕೊಂಡು ಟೈಲರಿಂಗ್ ವೃತ್ತಿಯನ್ನ ಆರಂಭಿಸಿದ್ರು. ಬಳಿಕ ಪೂರ್ಣ ಪ್ರಮಾಣದಲ್ಲಿ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡ್ರು. ಬಳಿಕ ಟೈಲರಿಂಗ್ ವೃತ್ತಿಯಲ್ಲಿ ಹಿಂದೆ ಸರಿದ ಅವರು ಯಕ್ಷಗಾನವನ್ನೇ ಪ್ರಮುಖ ವೃತ್ತಿಯನ್ನಾಗಿಸಿಕೊಂಡ್ರು. ಆರಂಭದಲ್ಲೇ ಕಲಿತ ಟೈಲರಿಂಗ್ ವೃತ್ತಿ ಇದೀಗ ತುರ್ತು ಪರಿಸ್ಥಿತಿಯಲ್ಲಿ ಜೀವನದ ದಾರಿಯಾಗಿದೆ. ಮಾರ್ಚ್ 20ರಿಂದ ನಮ್ಮ ಯಕ್ಷಗಾನ ರದ್ದಾದ ಕಾರಣ, ಕೊರೋನಾ ವೈರಸ್ಸಿನಿಂದ ನಮ್ಮ ಯಕ್ಷಗಾನ ರದ್ದಾದ ಕಾರಣ ಕಲಾವಿದರಾಗಿರುವಂಥ ನಮಗೆ ಆರ್ಥಿಕವಾಗಿ ಭಾರಿ ಕಷ್ಟ ಇದ್ದ ಕಾರಣ ಜೀವನೋಪಾಯಕ್ಕಾಗಿ ನಾನು ಮೊದಲಿಂದ ಟೈಲರಿಂಗ್ ಅಭ್ಯಾಸ ಮಾಡಿದ್ದೇನೆ. ಅದಕ್ಕಾಗಿ ಇಲ್ಲಿ ಸಮ್ಮುಖ ಫ್ಯಾಕ್ಟ್ರಿಯಿಂದ ಕೊರೋನಾ ಕಿಟ್ ಬಟ್ಟೆಗಳನ್ನು ತಂದು ಮನೆಯಲ್ಲಿ ದಿನಕ್ಕೆ ಒಂದು 75-80ರಷ್ಟು ಹೊಲಿತೇನೆ. ಅದರಿಂದ ಬರುವ ಆದಾಯದಿಂದ ನಮ್ಮ ಆರ್ಥಿಕತೆಯನ್ನು ಮನೆಯ ಖರ್ಚು ವೆಚ್ಚಗಳಿಗೆ ಉಪಯೋಗಿಸಿಕೊಳ್ಳುತ್ತಾ ಇದ್ದೇನೆ. ಇದೇ ವೇಳೆ ಮಾತನಾಡಿದ ಯಕ್ಷಗಾನ ಕಲಾವಿದ ಸಂಜೀವ ಶೆಟ್ಟಿ ಅರೆಹೊಳೆಯವರು, ಕಲಾವಿದರು ರಂಗದಲ್ಲಿ ಮಾತ್ರ ಶ್ರೀಮಂತ ಬಿಟ್ರೆ ಆರ್ಥಿಕವಾಗಿ ತುಂಬಾ ಹಿಂದುಳಿದವರು. ತೆಂಕು ಬಡಗುತಿಟ್ಟಿನಲ್ಲಿ 2,000ಕ್ಕೂ ಅಧಿಕ ಕಲಾವಿದರಿದ್ದಾರೆ. ಸರ್ಕಾರದ ಯಾವುದೇ ರೀತಿಯಾದ ಅನುದಾನ ಇದುವರೆಗೆ ಘೋಷಣೆಯಾಗಿಲ್ಲ. ಪಟ್ಲ ಸತೀಶ್ ಶೆಟ್ಟಿಯವರು ಮಾತ್ರ ಅವರ ಫೌಂಡೇಶನ್ನಿಂದ ಕಲಾವಿದರಿಗೆ ನೆರವು ನೀಡಿದ್ದಾರೆ. ಇದುವರೆಗೂ ಸರ್ಕಾರ ಕಲಾವಿದರು ಸತ್ತಿದ್ದಾರಾ ಬದುಕಿದ್ದಾರಾ ಎಂದು ಕೇಳಿಲ್ಲ. ಇನ್ನಾದರೂ ಸರ್ಕಾರ ಕಲಾವಿದರ ನೆರವಿಗೆ ಮುಂದಾಗಲಿ ಎಂದು ಹೇಳಿದ್ದಾರೆ. ಕಲಾವಿದರು ರಂಗದಲ್ಲಿ ಮಾತ್ರ ಶ್ರೀಮಂತರು. ರಾವಣನಾಗಿಯೂ ಕೌರವನಾಗಿಯೂ ಮಾಡಿದಂಥ ಎಲ್ಲ ಪಾತ್ರಗಳಿಗೂ ಒಂದು ಸಮರ್ಥವಾಗಿ ಜೀವ ಕೊಡಬಲ್ಲಂಥ ಸಾಮರ್ಥ್ಯ ಇದ್ದವರು. ಕಲಾವಿದರ ರಂಗದಲ್ಲಿ ಮಾತ್ರ ಶ್ರೀಮಂತ ಬಿಟ್ಟರೆ ಆರ್ಥಿಕವಾಗಿ ಭಾಳ ಬಡ ಪರಿಸ್ಥಿತಿಯನ್ನು ಅನುಭವಿಸುವ ಕಲಾವಿದರು. ಸಾಧಾರಣ ತೆಂಕು ಬಡಗಿನಲ್ಲಿ ಸಾಧಾರಣ 2,000ಕ್ಕಿಂತಲೂ ಮಿಗಿಲಾದಂತಹ ಕಲಾವಿದರ ಸಂಖ್ಯೆ ಇದೆ. ಮೊನ್ನೆ ಮಾರ್ಚ್ 20ನೇ ತಾರೀಕಿನಂದು ಲಾಕ್ಡೌನ್ ಮಾಡಿ ಎಲ್ಲ ಮೇಳಕ್ಕೂ ರಜೆ ಕೊಟ್ಟಿದ್ದಾರೆ. ಆದರೆ ಕಲಾವಿದರು ಆರ್ಥಿಕವಾಗಿ ಭಾಳ ಬಡವರು. ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅನುದಾನ ಇದುವರೆಗೆ ಘೋಷಣೆ ಆಗಲಿಲ್ಲ, ಅನುದಾನ ಕೊಡಲೂ ಇಲ್ಲ. ಶ್ರೀಯುತರಾದಂತಹ ಪಟ್ಲ ಸತೀಶ್ ಶೆಟ್ಟರು ಮಾತ್ರ ಯಕ್ಷಗಾನ ಕಲಾವಿದರಿಗೆ 25 kg ಅಕ್ಕಿ ಮತ್ತು ಅದಕ್ಕೆ ಬೇಕಾದಂಥ ದಿನಸಿ ಸಾಮಗ್ರಿಗಳನ್ನು ನಮಗೆ ಒದಗಿಸಿ ಕೊಟ್ಟಿದ್ದಾರೆ. ಮತ್ತು ಯಾವ ದೇವಸ್ಥಾನದವರು ಇರಬಹುದು ಅಥವಾ ಯಾವ ಸರ್ಕಾರದವರು ಇರಬಹುದು, ಕಲಾವಿದರು ನೀವು ಸತ್ತಿದ್ದೀರಾ ಇದ್ದಿದ್ದೀರಾ ಅಂತ ಕೇಳಲಿಲ್ಲ. ಆದ್ದರಿಂದ ಈ ಬಡ ಕಲಾವಿದರ ಕೋರಿಕೆಯನ್ನು ಕೇಳಿ ಸರ್ಕಾರ ದಯವಿಟ್ಟು ಈ ಕಲಾವಿದರಿಗೆ ಸರ್ಕಾರದಿಂದ ಏನಾದರೂ ಒಂದು ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಗೆಜ್ಜೆ ಕಟ್ಟಿ ದೇವಿಯಾಗಿ ಅಬ್ಬರಿಸಿ ದುಷ್ಟ ಶಕ್ತಿಗಳ ಸಂಹಾರ ನಡೆಸುವ ಉಪ್ಪುಂದ ಶ್ರೀಧರ ಗಾಣಿಕ ಕೊರೋನಾ ಸಂಹಾರಕ್ಕಾಗಿ ಕೈ ಜೋಡಿಸಿದ್ದಾರೆ. ಬದುಕು ನಿರ್ವಹಣೆಯ ಜೊತೆಗೆ ವೈದ್ಯಕೀಯ ಲೋಕಕ್ಕೂ ಅಳಿಲು ಸೇವೆ ನೀಡುತ್ತಿರುವ ಯಕ್ಷಗಾನ ಕಲಾವಿದ ಶ್ರೀಧರ ಗಾಣಿಕ ಅವರ ಸೇವೆ ನಿಜಕ್ಕೂ ಪ್ರಶಂಸನೀಯ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.